ಬಸ್ ಮಾದರಿಯ ವಿನೂತನ ತಂಗುದಾಣ. ಗುರುಪುರದ ಬಂಡಸಾಲೆಯಲ್ಲಿ ಹೊಸ ಆಕರ್ಷಣೆ. ಮಂಗಳೂರು ಹೊರವಲಯದ ಗುರುಪುರ ಸಮೀಪದ ಬಂಡಸಾಲೆಯಲ್ಲಿ ನಿರ್ಮಾಣಗೊಂಡಿರುವ ವಿನೂತನ ಬಸ್ ತಂಗುದಾಣ ಇದೀಗ ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಸಾಮಾನ್ಯ ಬಸ್ ಶೆಲ್ಟರ್ಗಳಿಗಿಂತ ಭಿನ್ನವಾಗಿ ನಿಜವಾದ ಬಸ್ನ ಮಾದರಿಯಲ್ಲೇ ನಿರ್ಮಿಸಲಾಗಿರುವ ಈ ತಂಗುದಾಣ ಪ್ರಯಾಣಿಕರಿಗೆ ಆಸರೆಯಾಗುವುದರ ಜೊತೆಗೆ ಪ್ರದೇಶದ ಹೊಸ ಆಕರ್ಷಣೆಯ ಕೇಂದ್ರವಾಗಿದೆ. ಸ್ಥಳೀಯ ವಿ2 ಗೈಸ್ ಯುವ ಬಳಗದ ಪರಿಕಲ್ಪನೆಯಡಿ ನಿರ್ಮಾಣಗೊಂಡಿರುವ ಈ ವಿಶೇಷ ತಂಗುದಾಣ ಮೊದಲ ನೋಟಕ್ಕೆ ರಸ್ತೆಯ ಬದಿಯಲ್ಲಿ ಬಸ್ ನಿಂತಿರುವಂತೆ ಭಾಸವಾಗುತ್ತದೆ. ಅದರ ವಿಶಿಷ್ಟ ವಿನ್ಯಾಸವು ಪ್ರಯಾಣಿಕರು ಮಾತ್ರವಲ್ಲದೆ ಸ್ಥಳೀಯರು ಹಾಗೂ ಪ್ರವಾಸಿಗರ ಗಮನವನ್ನು ಸೆಳೆಯುತ್ತಿದೆ. ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಬಸ್ಸು ತಂಗುದಾಣ ಆಧುನಿಕ ಮತ್ತು ಆಕರ್ಷಕ ವಿನ್ಯಾಸವನ್ನು ಹೊಂದಿದೆ. ಈ ಹಿಂದೆ ಇದೇ ಸ್ಥಳದಲ್ಲಿದ್ದ ಹಳೆಯ ತಂಗುದಾಣ ಪಾಳು ಬಿದ್ದ ಸ್ಥಿತಿಯಲ್ಲಿದ್ದು ಪ್ರಯಾಣಿಕರಿಗೆ ಸೂಕ್ತ ಸೌಲಭ್ಯ ಕಲ್ಪಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹೊಸ ರೂಪದಲ್ಲಿ ನಿರ್ಮಾಣಗೊಂಡಿರುವ ಬಂಡಸಾಲೆ ಬಸ್ ತಂಗುದಾಣ ಇದೀಗ ಪ್ರಯಾಣಿಕರಿಗೆ ಸುರಕ್ಷಿತ ಮತ್ತು ಆರಾಮದಾಯಕ ಆಶ್ರಯ ಒದಗಿಸುತ್ತಿದೆ. ಸಾಮಾಜಿಕ ಕಾಳಜಿ ಹಾಗೂ ಸೃಜನಾತ್ಮಕ ಚಿಂತನೆಯಿಂದ ಸಾರ್ವಜನಿಕ ಸ್ಥಳಗಳನ್ನು ಮಾದರಿ ತಾಣಗಳನ್ನಾಗಿ ರೂಪಿಸಬಹುದು ಎಂಬುದಕ್ಕೆ ಈ ಯೋಜನೆ ಉತ್ತಮ ಉದಾಹರಣೆಯಾಗಿದೆ. ಈ ಕುರಿತು ಮಾತನಾಡಿದ ವಿ2 ಗೈಸ್ ಯುವ ಬಳಗದ ಪ್ರತಿನಿಧಿ ಪ್ರಶಾಂತ್, ಹಳೆಯ ಬಸ್ ತಂಗುದಾಣ ಸಂಪೂರ್ಣ ಹಾಳಾಗಿತ್ತು. ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಮತ್ತು ವಿಭಿನ್ನವಾಗಿ ಕಾಣುವ ರೀತಿಯಲ್ಲಿ ಬಸ್ ಮಾದರಿಯ ತಂಗುದಾಣ ನಿರ್ಮಿಸಿದ್ದೇವೆ. ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ಎಂದು ತಿಳಿಸಿದರು. ಬಸ್ ತಂಗನ 3-4 ವರ್ಷದಿಂದ ಪಾಲು ಬಿದ್ದಿತ್ತು. ಯಾವುದೇ ಗಮನ ಪಂಚಾಯಿತಿ ಅಥವಾ ಯಾವುದೇ ಅಧಿಕಾರಿಗಳು ಇದಕ್ಕೆ ಸ್ಪಂದನೆ ಇಲ್ಲ. ಆಗ ನಾವು ಇದಕ್ಕೇನು ವಿಭಿನ್ನ ರೀತಿಯಲ್ಲಿ ನಾವೊಂದು ಇದಕ್ಕೆ ಸಮಾಜ ಕೊಡುವ ಎಂಬ ಉದ್ದೇಶದಿಂದ ಒಂದು ಕಲ್ಪನೆ, ಯಾರು ಊಹಿಸದ ಕಲ್ಪನೆಯಲ್ಲಿ ಇದನ್ನು ಮಾಡಿ ಮುಗಿಸಬೇಕೆಂಬುದು ಉದ್ದೇಶದಾಗಿ ವಿ2 ಗೈಸ್ ಅಂದ್ರೆ ಸ್ವಲ್ಪ ವಿಭಿನ್ನವಾಗಿ ಕೊಡುದು. ನಾವು ಯಾವ್ದು ಮಾಡಿದ್ರೆ ಕೂಡ ಸ್ವಲ್ಪ ವಿಭಿನ್ನ ಬೇಕಂತ ನಾವು ಇದು ಮಾಡೋದು. ಹಾಗೆ ನಮ್ದು 10 ಜನರ ತಂಡ ಕೂಡ ಕೂತ್ಕೊಂಡು ಇದರ ಬಗ್ಗೆ ಯಾವ ರೀತಿಯಲ್ಲಿ ಮಾಡೋದು ಒಂದು 2-3 ಐಡಿಯಾ ಇದು ಮಾಡಿದ್ದು. ಇದರಲ್ಲಿ ಕೂಡ ಡಿಸೈನ್ ಅಲ್ಲಿ 2-3 ಡಿಸೈನ್ ಇತ್ತು. ಫಸ್ಟ್, ಸೆಕೆಂಡ್, ಥರ್ಡ್, ಒಂದು 3ನೇ ಡಿಸೈನ್ ಫೈನಲ್ ಮಾಡಿದ್ದು. ಹಾಗೆ ಕೆಲವು ಡಿಸೈನ್ ಅಲ್ಲಿ ಓಕೆ ಒಟ್ಟಾಗಿ ಕೂತು ಹೇಗೆ ಮಾಡೋದು ಅಂತೇಳಿ ಪ್ಲಾನಿಂಗ್ ಮಾಡಿ ನಂತರ ಇದು ಫೈನಲ್ ಡಿಸೈನ್ ಆಗಿ ಈ ಬಸ್ ಅನ್ನು ಮಾಡಿ. ಸಾಮಾನ್ಯ ಬಸ್ ತಂಗುದಾಣವೊಂದನ್ನು ಹೊಸ ಕಲ್ಪನೆಯೊಂದಿಗೆ ಆಕರ್ಷಕ ಸಾರ್ವಜನಿಕ ತಾಣವನ್ನಾಗಿ ರೂಪಿಸಿದ ಬಂಡಸಾಲೆಯ ಈ ಪ್ರಯತ್ನ ಇದೀಗ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಗಿದೆ.